ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕಾರ್ತಿಸ್ ವ್ಲಾಗ್ಸ್. ಹೇಗಿದ್ರೆ ಎಲ್ಲರೂ ಕೇಳು ಅದೊಂದು ಕೇಳಕ್ಕಾಗಲ್ಲ. ఏం చూడాలి మాట్లాడలకి ఏం చూడాలి మాట్లాడాలి ఇని ಫ್ರೈಡೇದ ವ್ಲಾಗ್ ನಿಕ್ಕು ಲಾಸ್ಟ್ ವ್ಲಾಗ್ ಫ್ರೈಡೇದನ್ನೇ ತೂನಿ ಕಾಂಡೆದ ಪೂರ ತೂಯರು ಪಣ ಎಂಡ್ ಆನಾಗ ಒಂಚೂರು ನಾನು ಫ್ರೈಡೇ ಕಾಂಡೆ ಪಾತಿದ್ದು ವ್ಲಾಗ್ ಎಂಡ್ ಮಂತಿದ್ದೀನಿ. ಸೊ ಯಸ್ ಇನ್ ದ ಸೇಮ್ ಡ್ರೆಸ್ ಇನಿ ಇತ್ತ ನೆಕ್ಸ್ಟ್ ವ್ಲಾಗ್ ಉಲ್ಲ ನಿಕ್ಕು ಇತ್ತೆ ಅವೇ ಡ್ರೆಸ್ ಉಡ್ತು ಓದುಲ್ಲ ದಯಪಣ ಏನಾರ ಮೀದ ತುಜಿ ಇತ್ತೆ ಓದುದು ಪೂರ ಆಂಡು ತನಿಷ್ಣ ಫೈನಲಿ ಒಂಜಿ 4 ಗಂಟೆದೊಲೆ ಮುಗ್ಗ್ಯಾರೆ ಮಸ್ತ್ ಟ್ರೈ ಮಾಡ್ತೆ ಬಟ್ I'm talking in Tulu, right? Okay. I'm so sorry. Friday last vlog ಫ್ರೈಡೇದು ಒಂದು ಸ್ವಲ್ಪ ಬೆಳಿಗ್ಗೆ ಕೂತ್ಕೊಂಡು ನಿಮ್ಮ ಜೊತೆ ಮಾತಾಡಿದೆ. ಸೊ ಇವತ್ತು ಮತ್ತೆ ಸಂಜೆ ಫ್ರೈಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನೀವು ಸೇಮ್ ಕಲರ್ ಸೇಮ್ ಟಾಪ್ ನೋಡ್ತಾ ಇದ್ದೀರೋ ಆಗೋದು ನೋಡು. ಸೊ ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಂಜೆಯಿಂದ. ಫ್ರೈಡೇ ಸಂಜೆಯಿಂದ ನಾನು ಏನೆಲ್ಲ ಮಾಡಿದೆ, ಐ ಮೀನ್ ಏನ್ ನಡೆಯುತ್ತೆ, ಐ ಮೀನ್ ಡೋಂಟ್ ಡಿಸ್ಟರ್ಬ್ ಮೀ ಹೇಗೆಲ್ಲ ಸಂಡೇ ಅಯ್ಯೋ ಸಂಜೆ ಟೈಮ್ ಪಾಸ್ ಆಯ್ತು ಅಂತ ನಿಮ್ ಜೊತೆ ಇವತ್ತು ಶೇರ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಈ ಡಬ್ಬ ಬರ್ಡೇ ಇದೆಲ್ಲ. ಸೊ ಹಾಗಾಗಿ ಈಗ ಅವನು ಓದ್ತಾ ಇರ್ಬೇಕಾದ್ರೆ ನಾನೆಲ್ಲ ಅವನ ಡ್ರೆಸ್ ಮತ್ತೆ ನನ್ನ ಡ್ರೆಸ್ ಎಲ್ಲ ಎತ್ತಿ ಇಲ್ಲಿ ರೆಡಿ ಮಾಡಿಟ್ಟಿದ್ದೀನಿ. ಅದು ಫ್ಲೋ ಅಲ್ಲಿ ತುಳು ಬಂದೋಯ್ತು, ಏನ್ ಮಾಡೋದು, ಅದಕ್ಕೆ ನಗ್ಬೇಕು ಅಂತಿದ್ಯಾ. ಓಕೆ, ಡ್ರೆಸ್ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಈಗ ಓದ್ಬಿಟ್ಟು ಆಯ್ತು. ಇವಾಗ ಸ್ನಾನ ಮಾಡಿ ನಾವಿಬ್ರು ದೇವಸ್ಥಾನಕ್ಕೆ ಹೋಗ್ತೀವಿ. ನೀವು ಬನ್ನಿ ನನ್ನ ಜೊತೆ, ಆಯ್ತಾ? ವಿಡಿಯೋಗ್ರಾಫರ್ ಅವನ ಹತ್ರ ಹೇಳಿದ್ದೀನಿ, ನಾನು ಮೊಬೈಲ್ ಕೊಡ್ತೀನಿ, ನಿನ್ಗೆ ಏನೇನು ಮನ್ಸಾಗುತ್ತೋ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿಬಿಡು ಅಂತ ಹೇಳಿದ್ದೀನಿ. ಬಿಕಾಸ್ ಐ ರಿಯಲಿ ಫೀಲ್ ವಿಯರ್ಡ್. ನನಗೆ ಎಲ್ಲಾದ್ರೂ ಹೋಗ್ಬಿಟ್ಟು ಈ ಥರ ಮೊಬೈಲ್ ಇಟ್ಕೊಂಡು ತಿರ್ಗೋದೋದ್ರೆ ನಂಗೆ ಆಗೋದೇ ಇಲ್ಲ. ನಂಗೊಂಥರ ಆಗುತ್ತೆ. ಯಾರಾದ್ರೂ ಈಗ ನೋಡ್ಬಿಟ್ರಂತೂ ಅಪ್ಪ ಆಫ್ ಮಾಡ್ಬಿಟ್ಟು ಅಲ್ಲೇ ಎತ್ತಿರ್ಬಿಡ್ತೀನಿ ನಾನು. ನಂಗೊಂಥರ ಆಗುತ್ತೆ. ಸೊ ಹೊರಗಡೆ ಹೋದಾಗ ಇವನೇನಾದ್ರೂ ನನ್ನ ಜೊತೆ ಬಂದರೆ ತುಂಬ ಖುಷಿ ಆಗುತ್ತೆ. ಅವಾಗ ಕಂಫರ್ಟೇಬಲ್ ಆಗಿ ಇರ್ಬೋದು, ನಾನು ಆರಾಮಾಗಿರ್ಬೋದು, ವಿಡಿಯೋ ಮಾಡಬೇಕು ಅನ್ನೋ ಟೆನ್ಷನ್ ಇಲ್ಲ. ಅವ್ನು ತೆಗಿತಾ ಬರ್ತಾನೆ, ನೀನೊಂದು ವಿಡಿಯೋಗ್ರಾಫರ್, ಬೇಗ ದುಡ್ಡನ್ನಾಗಿ ಬೇಗ ನನಗೆ ವ್ಲಾಗ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡು, ಓಕೆನಾ? ನೋ ವೇ. ಓದಿದ್ದೆಲ್ಲ ಆಯ್ತು, ಬುಕ್ ಕ್ಲೋಸ್ ಮಾಡೋಕ್ಕೆ ಏನ್ ಗೊತ್ತಾ, ನನ್ನ ಸೋಮಾರಿತನದ ಬಗ್ಗೆ ನನಗೆ ನಿಮ್ಮ ಹತ್ರ ಒಂದ್ ಸ್ವಲ್ಪ ಹೇಳ್ಬೇಕು. ಬಾಯಿ ನಾನು ಕತೆ ಹೇಳ್ತೀನಿ. ಕತೆ ಏನಂದ್ರೆ, ನನಗೆ ಒಂದು ವಿಡಿಯೋ ಮಾಡೋದಕ್ಕೆ ಒಂದು ವಿಡಿಯೋ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಆ ವಿಡಿಯೋ ನಾನು ಹೇಗ್ ಮಾಡ್ಬೇಕು ಅನ್ಕೊಂಡಿದೀನಿ ಅಂದ್ರೆ, ಬೇರೆ 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 ಕಲರ್ ಡ್ರೆಸ್ ಹಾಕ್ಬಿಟ್ಟು ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಅಂದ್ರೆ ಒಂದೇ ಡ್ರೆಸ್ ಹಾಕಿ ಯಾವಾಗ್ಲೂ ವಿಡಿಯೋ ಮಾಡ್ತೀವಲ್ವಾ, ಅಫ್ಕೋರ್ಸ್ ಒಂದು 2-3 ಡೇಸ್ ವಿಡಿಯೋ ಮಾಡಿರ್ತೀನಿ ಒಂದು ಬ್ಲಾಗ್ ಮುಗಿಸೋದಕ್ಕೆ. ಬಟ್ ನೀಟಾಗಿ ರೆಡಿ ಆಗಿ ಬೇರೆ ಬೇರೆ ಡ್ರೆಸ್ ಹಾಕೊಂಡು ಮಾಡ್ಬೇಕು ಅಂತ ನನಗೆ ಇಷ್ಟ. ಆದ್ರೆ ನನ್ಗೆ ಎಷ್ಟು ಸುಮಾರಿತನ ಅಂದ್ರೆ, ಅದನ್ನ ಪದೇ 4 ಡ್ರೆಸ್ ಚೇಂಜ್ ಮಾಡೋದಕ್ಕೆ ನಮ್ಗೆ ಇಷ್ಟ ಇಲ್ಲ. ಅಂದ್ರೆ ಸಿಕ್ಕಾಪಟ್ಟೆ ಸೋಮಾರಿತನ ನನಗೆ. ಆಮೇಲೆ ಅಷ್ಟೊಂದು ಟೈಮು ಇಲ್ಲ, ಅದು ಬೇರೆ ವಿಷಯ. ನಾನೊಂದು ಡ್ರೆಸ್ ಚೇಂಜ್ ಮಾಡ್ಬಿಟ್ಟು ಮಾಡ್ಬೇಕಾದ್ರೆ ಅಟ್ಲೀಸ್ಟ್ ರೂಮ್ ಒಳಗಡೆ ಆ ವಿಡಿಯೋ ಮಾಡೋದಕ್ಕೆ 1.5-2 hours ಟೈಮ್ ಸ್ಪೆಂಡ್ ಮಾಡ್ಬೇಕು. ಅಷ್ಟೊಂದು ಟೈಮು ಇಲ್ಲ, ಅಷ್ಟೊಂದು ಪೇಷನ್ಸ್ ಇಲ್ಲ. ಸೊ ಹಾಗಾಗಿ ನಾನು ಇವಾಗ ಕುತ್ಕೊಂಡು ಏನು ಯೋಚನೆ ಮಾಡ್ದೆ ಗೊತ್ತಾ, ಈ ತರ ಮಾಡೋಣ, ಇವತ್ತಿನ ಶಾರ್ಟ್ ಇವತ್ತು ತೆಗಿತೀನಿ, ಇನ್ನೊಂದು ಶಾರ್ಟ್ ನಾಳೆ ತೆಗಿತೀನಿ. ಅಂದ್ರೆ ಅದು ಯಾವ ವಿಡಿಯೋ ಮಾಡಕ್ ಹೋಗಿದ್ದೀನಿ ನಾನು, ಯಾವ ವಿಡಿಯೋಗೆ ಐಡಿಯಾ ಇಟ್ಕೊಂಡಿದೆ ಅಂತ ಆ ವಿಡಿಯೋ ಮಾಡಿದಾಗ ನಾನು ಹೇಳ್ತೀನಿ. ಆ ವಿಡಿಯೋ ಯಾವಾಗ ಮಾಡ್ತೀನೋ ಅದು ಗೊತ್ತಿಲ್ಲ ನನಗೆ. ಅದು ಮೂಡ್ ಬರ್ಬೇಕು ನನಗೆ ಮಾಡ್ಬೇಕು ಅಂತ, ಅವಾಗಲೇ ಮಾಡೋದು. ಸೊ ಆತರ ಇವಾಗ ಆ ಐಡಿಯಾ ವರ್ಕೌಟ್ ಆಗುತ್ತಾ ಅಥವಾ ಸೋಮಾರಿತನಾಗಿ ಒಂದೇ ಶಾರ್ಟಲ್ಲಿ ತೆಗೆದ್ಬಿಡ್ತೀನಿ, ನಾನು ಹೇಳಕ್ಕಾಗಲ್ಲ. ಅದು ಜಸ್ಟ್ ಏನೋ ಹೇಳ್ಬೇಕು ನಂಗೆ ನಿಮ್ಮ ಹತ್ರ. ಇಟ್ಸ್ ನಾಟ್ ಅ ವ್ಲಾಗ್, ಜಸ್ಟ್ ಅ ವಿಡಿಯೋ. ರೋಬೋಟ್. ಸೊ ಹಾಗಾಗಿ ಅದು ಯಾವ ವಿಡಿಯೋಗೆ ಆ ಥರ ಪ್ಲಾನ್ ಮಾಡಿದ್ದೆ ಅಂತ ಹೇಳ್ತೀನಿ. ನನಗೆ ಅದೇ ಸುಮಾರಿತನ, ಆ ಥರ ಎಲ್ಲ ಪದೇ ಡ್ರೆಸ್ ಚೇಂಜ್ ಮಾಡಿ ಎಲ್ಲ ಮಾಡೋದಕ್ಕೆ ಸುಮಾರಿತನ. ನೀವು ನನ್ನ ನೋಡಿರ್ಬೋದು ನನ್ನ ವ್ಲಾಗ್ಸ್ನಲ್ಲಿ ತುಂಬ ರೇರ್. ನಾನು ಮ್ಯಾರೇಜ್ ವ್ಲಾಗಲ್ಲಿ ಅಂದರೆ ನೀಟಾಗಿ ಹೊರಟಿರ್ತೀನಿ, ಮೇಕಪ್ ಎಲ್ಲ ಮಾಡಿ, ಯಾರಾದರೂ ಮಾಡಿರ್ತಾರೆ ಹೇರ್ ಸ್ಟೈಲ್ ಎಲ್ಲ ಪರ್ಫೆಕ್ಟಾಗಿ ಮಾಡಿ, ಅವಾಗ ನೀವು ನನ್ನ ನೀಟಾಗಿ ನೋಡಿರ್ತೀರಾ. ಬಟ್ ಅದರ್ವೈಸ್ ಹಿಂಗೆ ಮನೆಯಲ್ಲಿ ಹೆಂಗಿರ್ತೀನೋ ಹಾಗೆ ನನ್ಗೆ ಮನ್ಸಾದಾಗೆಲ್ಲ ಕ್ಯಾಮ್ರಾ ಆನ್ ಮಾಡ್ಬಿಟ್ಟು ನಿಮ್ ಜೊತೆ ಮಾತಾಡ್ತೀನಿ. ಅದಕ್ಕೆ ಅಂತ ನೀಟಾಗಿ ಅಯ್ಯೋ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ತಲೆನೂ ಬಾಚಿರಲ್ಲ, ಹಾಗೆ ಎತ್ತಿ ಕ್ಲಿಪ್ ಹಾಕ್ಬಿಟ್ಟು ನಿಮ್ ಜೊತೆ ಮಾತಾಡ್ತಾ ಇರ್ತೀನಿ. ಅಷ್ಟು ಸುಮಾರಿತನ ನನಗೆ. ಓಕೆ ಬನ್ನಿ, ವ್ಲಾಗ್ ಅಂತೂ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸೊ ಈ ವ್ಲಾಗ್ನ ಪೂರ್ತಿಯಾಗಿ ನೋಡಿ, ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಬಿಡಿ. ನಿಮ್ಮ ಪ್ರೀತಿ ಮತ್ತೆ ಸಪೋರ್ಟ್ಗಾಗಿ ನಾನು ಯಾವಾಗ್ಲೂ ಕಾಯ್ತಾ ಇರ್ತೀನಿ. ಅದನ್ನೊಂದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ವಿಡಿಯೋ ನೀವು ಮಾತ್ರ ನೋಡ್ಬಿಡಿ, ಎಲ್ರಿಗೂ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ಗೆ ಶೇರ್ ಮಾಡ್ಬಿಡಿ. ಅಂಡ್ ಬನ್ನಿ, ಇವಾಗ ನಾವು ಸ್ನಾನ ಮಾಡಿ ರೆಡಿ ಆಗಿ ದೇವಸ್ಥಾನಕ್ಕೆ ಹೋಗ್ತೀವಿ. ನೀವು ಕೂಡ ಬನ್ನಿ, ತನಿಷ್ ಕೂಡ ಬರ್ತಾನೆ. ನಾನು ಮತ್ತೆ ತನಿಷ್ ಇಬ್ಬರೇ ಹೋಗ್ತಾ ಇರೋದು. ಸೊ ನಮ್ ಜೊತೆ ನೀವು ಕಂಪನಿ ಕೊಡಿ ಅಲ್ವಾ. ಬುಕ್ಸ್ ಎತ್ತಿಡು ಮಾರಾರೆ, ಎತ್ತಿಡಿ ಬೇಗ, ಫಾಸ್ಟ್ ಗೋ ಗೋ ಗೋ. ಏನ್ ಗೊತ್ತಾ, ಸ್ನಾನ ಮಾಡಿ ರೆಡಿ ಎಲ್ಲ ಆಗಿದ್ದೀನಿ. ವಾಚ್ ಒಂದು ಹಾಕೋಬೇಕಷ್ಟೇ. ನಿಮಗೆ ನೀರು ಸೌಂಡ್ ಕೇಳಿಸ್ತಿರ್ಬೋದು, ಹೊರಗಡೆ ಮಳೆ ಬರ್ತಾ ಇದೆ. ಆವಾಗಿಂದ ಮಳೆ ಬಿಟ್ಟಿತ್ತು. ಸೊ ಖುಷಿಗೆ ನೀಟಾಗೆಲ್ಲ ಹೊರಟೆ. ಇಯರಿಂಗ್ ಎಲ್ಲ ಬೇರೆದು ಹಾಕೋಬೇಕು ಅಂತ ಅಂದ್ಕೊಂಡೆ.
ಬಟ್ ಈ ಮಳೆ ಬರೋದು ನೋಡಿ ಮತ್ತೆ ಬೇಜಾರಾಯಿತು. ಸೊ ಕಿವಿದೆಲ್ಲ ಏನು ಚೇಂಜ್ ಮಾಡಲ್ಲ, ಏನು ಚೇಂಜ್ ಮಾಡಿದ್ರು ಮಳೆಗೆ ಒದ್ದೆ ಆಗಿ ಎಲ್ಲ ಹೊರಟಿರೋದೆಲ್ಲ ವೇಸ್ಟ್ ಆಗುತ್ತೆ. ಅಂದರೆ ಮಳೆ ಬಂದರೆ ಮಳೆ ಇಷ್ಟ, ಬಟ್ ಇವಾಗ ನೀಟಾಗಿ ಹೊರಟಾಗಿ ಮಳೆ ಬಂದರೆ ಬೇಜಾರಾಗುತ್ತೆ. ಇವಾಗ ನಂದೆಲ್ಲ ರೆಡಿ ಆಗಿದೆ, ಜಸ್ಟ್ ಒಂದು ವಾಚ್ ಮತ್ತು ನನ್ನ ಫೇವ್ರೇಟ್ ಇದು, ನಾನು ಯಾವಾಗಲೂ ಇದನ್ನೇ ಹಾಕ್ಕೊಡೋದು. ಈ ಥರದೊಂದು ಗೋಲ್ಡ್ ಮಾಡಿಸ್ಕೊಂಡು ಬಿಡ್ಬೇಕಲ್ವ, ಅವಾಗ ಚೆನ್ನಾಗಿರುತ್ತೆ. ಯಾವಾಗಲೂ ಇದನ್ನೇ, ಗೋಲ್ಡ್ ಅಂದ ತಕ್ಷಣ ಡೈಲಿ ಯೂಸ್ ಮಾಡ್ಬೋದು, ರೆಗ್ಯುಲರ್ ಯೂಸ್ ಮಾಡ್ಬೋದು. ಬಟ್ ಗೋಲ್ಡ್ ಅಲ್ಲ ಅಂದರೆ ಅದನ್ನು ಡೈಲಿ ಹಾಕಿದ್ರೆ ಇವಳ ಹತ್ರ ಬರೀ ಇದೊಂದೇ ತೊಗೊಂಡ್ಬಿಟ್ಟಿದ್ದಾನೆ ಅಂತ ಅನ್ಕೋತಾರೆ. ಅಲ್ಲ, ಅನ್ಕೊಳ್ಳೋರು ಅನ್ಕೊಳ್ಳಿ, ಪರವಾಗಿಲ್ಲ. ಇವಾಗ ಹೊರಟಾಕಿದೆ ನೋಡಿ, ನಾನೊಂದು ಸಲ್ವರ್ ಹಾಕಿದ್ದೀನಿ ಈ ಥರ. ಆಮೇಲೆ ನೋಡೋಣ, ಆದರೆ ತೋರಿಸ್ತೀನಿ. ನಾನು ಏನೇನೋ ಅಂದ್ಕೊಂಡೆ ರೋಡಲ್ಲೆಲ್ಲ ನಡ್ಕೊಂಡು ಹೋಗಿ ಬ್ಲಾಗ್ ಮಾಡೋಣ ಅಂತ, ಬಟ್ ಮಳೆ ಬರ್ತಾ ಇದೆ, ನಾನೇನು ಮಾಡಲಿ. ನನಗೆ ಹಿಂದ್ಗಡೆ ಜಡೆ ಕಟ್ಟೋಕ್ಕಾಗಲ್ಲ, ಅದಕ್ಕೆ ಮುಂದ್ಗಡೆಯಿಂದ ಕಟ್ತಾ ಇದ್ದೀನಿ. ಸ್ವಲ್ಪ ಏನು ಗೊತ್ತಾ, ಈಸಿ ಆಗುತ್ತೆ ನೋಡಿಕೊಂಡು ಜಡೆನ ಎಣಿಯೋದಕ್ಕೆ. ಇಲ್ಲಿ ಕ್ಲಿಪ್ ಹಾಕ್ಬಿಟ್ಟಿದ್ದೀನಿ. ರಬ್ಬರ್ ಬ್ಯಾಂಡ್ ಸಿಗ್ತಾ ಇಲ್ಲ, ಭಾರಿ ಕಷ್ಟ ಇದೆ ಜೀವನ ಹುಡುಗಿರ್ದು. ಇವಾಗ ಸ್ವಲ್ಪ ಮಳೆ ಹೋಗೋ ತನಕ ಕಾಯ್ತೀನಿ, ಇಲ್ಲ ಅಂದರೆ ನಿಲ್ಲೇ ಇಲ್ಲ ಅಂದರೆ ಆಮೇಲೆ ಛತ್ರಿ ಇದೆಯಲ್ಲ ಆಪ್ಷನ್, ಅದನ್ನು ತೊಗೊಂಡು ಹೋಗ್ತೀನಿ. ಹೇಗಿದೆ ಹೇರ್ ಸ್ಟೈಲ್? ಮೈ ನ್ಯೂ ಹೇರ್ ಸ್ಟೈಲ್. ಲೂಸ್ ಆಗಿರಬೇಕು, ಕಂಫರ್ಟಬಲ್ ಆಗಿರಬೇಕು, ಆಮೇಲೆ ನೀಟಾಗಿರಬೇಕು. ಸೊ ಇವಾಗ ಹೊರಟಾಗಿದೆ, ಜಡೆ ಹಾಕೊಂಡು ಫಸ್ಟ್ ಟೈಮ್ ಈ ಥರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸಾರಿ, ನಾನು ನನ್ನನ್ನೇ ನೋಡ್ಕೊಂಡು ಮಾತಾಡಿದೆ. ಸೊ ಹಾಗಾಗಿ ನನ್ನ ಐ ಕಾಂಟ್ಯಾಕ್ಟ್ ಎಲ್ಲೆಲ್ಲೋ ಹೋಗಿರುತ್ತೆ ಅವಾಗಲೇ ಜಡೆ ಹಾಕೋಬೇಕಾದ್ರೆ. ಜಡೆ ಹಾಕ್ತಿದ್ನಲ್ಲ, ಸೊ ಅದಕ್ಕೆ ನಾನು ನೋಡ್ಕೋತಿದ್ದೆ. ಇವಾಗ ಕ್ಯಾಮ್ರಾ ನೋಡಿ ಮಾತಾಡ್ತಿದ್ದೀನಿ. ತನೀಶ್ ಹೊರಗಡೆ ಕೂತಿದ್ದಾನೆ. ಸೊ ಇವಾಗ ಬೇಗ ಹೋಗ್ತೀವಿ, ಮಳೆ ನಿಂತ ಮೇಲೆ ಹೊರಡ್ತೀವಿ. ದೇವಸ್ಥಾನಕ್ಕೆ ನಮಗೆ ಯಾವುದೇ ಥರದ ಸೆಲೆಬ್ರೇಷನ್ ಆದರೂ ಅಷ್ಟೇ, ಎಲ್ಲರಿಗೂ ನಮಗೆ ಅಂತ ಅಲ್ಲ, ಬರ್ಡೇ ಆಗಿರಲಿ, ಆ್ಯನಿವರ್ಸರಿ ಆಗಿರಲಿ, ಅಥವಾ ಏನೋ ಒಂದು ಗಾಡಿ ತೊಗೋಬೇಕು, ಅಥವಾ ಏನೋ ಒಂದು ಮನೆ ತೊಗೋಬೇಕು, ಏನೋ ಜ್ಯುವೆಲರಿ ತೊಗೋಬೇಕಾದ್ರೂ ಒಂದೊಂದ್ಸಲ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ, ಅಥವಾ ತೊಗೊಂಡು ಬಂದಮೇಲಾದರೂ ಅಟ್ಲೀಸ್ಟ್ ದೇವಸ್ಥಾನಕ್ಕೆ ಹೋಗಿ ಒಂದ್ಸಲ ಕೈ ಮುಗಿದ್ಬಿಡೋಣ ಅಂತ ಅನಿಸುತ್ತೆ ಅಲ್ವಾ. ಸೊ ಎಲ್ರಿಗೂ ಇದೇ ಥರದೊಂದು ಮನೋಭಾವ. ಯಾವಾಗಲೂ ಹೋಗಬೇಕು ಅಂತ ಮನಸ್ಸು ಆಗದೆ ಇದ್ರೂ, ಬಟ್ ಬರ್ಡೇ ಅಥವಾ ಆ್ಯನಿವರ್ಸರಿ ಇದ್ರೆ ಅಂತೂ ಒಂದು ಫೀಲಿಂಗ್ ಬಂದೇ ಬರುತ್ತೆ, ದೇವಸ್ಥಾನಕ್ಕೆ ಹೋಗಿ ಒಂದು ಕೈ ಮುಗ್ಬಿಟ್ಟು ಬಂದ್ಬಿಡೋಣ ಅಪ್ಪ ಅಂತ. ಇಲ್ಲ ಅಂದರೆ ಮನೇಲಿರೋ ದೊಡ್ಡೋರು ಯಾರಾದರೂ ಇದ್ರು ಹೇಳಿ ಓಡಿಸ್ತಾರೆ ನಮ್ಮನ್ನ, ಫಸ್ಟ್ ಹೋಗಿ ದೇವಸ್ಥಾನಕ್ಕೆ, ಇವತ್ತು ಬರ್ಡೇನ ಫಸ್ಟ್ ದೇವಸ್ಥಾನಕ್ಕೆ ಹೋಗಿ, ಇವತ್ತು ಆ್ಯನಿವರ್ಸರಿನ ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಅಂತ. ಸೊ ನಾನು ಅಂತಲ್ಲ, ನೀವು ಅಂತಲ್ಲ, ಎಲ್ಲರಿಗೂ ನಾನು ಹೇಳೋದು, ನಿಮ್ಮ ಯಾವುದೇ ಥರದ ಸೆಲೆಬ್ರೇಷನ್ ಆದ್ರೂ ಅಷ್ಟೇ, ನಾವು ಒಂದ್ಸಲ ದೇವಸ್ಥಾನಕ್ಕೆ ಹೋಗಿ ಮನಸಾರ ಕೈ ಮುಗಿದ್ಬಿಟ್ಟು ಬಂದ್ಬಿಡ್ಬೇಕು. ಆವಾಗ ನಮಗೆ ದೇವರು ಆಶೀರ್ವಾದ ಮಾಡ್ತಾನೆ. ಸೊ ಈಗ ಇಷ್ಟೊಂದು ಬ್ಯೂಟಿಫುಲ್ ಆಗಿ ವಿಡಿಯೋ ಕ್ಯಾಪ್ಚರ್ ಮಾಡಿರೋದು ನಾನಂತೂ ಅಲ್ಲ, ಬಿಕಾಸ್ ನೀವು ನನ್ನನ್ನು ಅಲ್ಲಿ ನೋಡ್ತಾ ಇದ್ದೀರಾ. ನೋಡಿ, ನಾನು ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ, ನನ್ನ ಡ್ರೆಸ್ ನೀವು ನೋಡಿದ್ದೀರಲ್ಲ, ಮನೆಯಿಂದ ಹೊರಡಬೇಕಾದ್ರೆ ಅದೇ ಡ್ರೆಸ್ಸಲ್ಲಿ ಬಂದಿದ್ದೀನಿ. ಬಟ್ ಹೇರ್ ಸ್ಟೈಲ್ ಮಾತ್ರ ಒಂದು ಸ್ವಲ್ಪ ಚೇಂಜ್ ಆಗಿಬಿಟ್ಟಿದೆ. ಯಾಕೆ ಅಂದರೆ ಅದು ಫುಲ್ ಲೂಸ್ ಆಗಿ ಕೈಗೆ ರಬ್ಬರ್ ಬ್ಯಾಂಡ್ ಇಲ್ಲ ಅಲ್ವಾ, ಕ್ಲಿಪ್ ಎಲ್ಲ ಎದ್ದು ಬರ್ತಾ ಇತ್ತು. ಸೊ ಹಾಗಾಗಿ ನಾನೇನು ಮಾಡಿದೆ ಅಂದರೆ, ರಬ್ಬರ್ ಬ್ಯಾಂಡ್ ಸಿಗದೆ ಇರೋ ಕಾರಣ ಹೇರ್ ಸ್ಟೈಲ್ ಮತ್ತೆ ಲಾಸ್ಟ್ ಮಿನಿಟಲ್ಲಿ ಹೋಗ್ತಾ ಮತ್ತೆ ಚೇಂಜ್ ಮಾಡಿಬಿಟ್ಟೆ. ಎಂದಿರೋದು ಜಡೆನೆಲ್ಲ ಬಿಡಿಸ್ಬಿಟ್ಟು ಹಾಗೆ ಪೂರ್ತಿ ಕ್ಲಿಪ್ನ ಹಾಕ್ಕೊಂಡು ದೇವಸ್ಥಾನಕ್ಕೆ ಬಂದಿದ್ದೀನಿ. ಇವಾಗ ತನೀಶ್ ಇಷ್ಟು ಚೆನ್ನಾಗಿ ವಿಡಿಯೋ ಮಾಡ್ತಾನೆ ಅಂತ ನನಗೆ ಗೊತ್ತೇ ಇಲ್ಲ. ನಾನು ಅವ್ನ ಮೊಬೈಲ್ ಕೊಟ್ಟಿದ್ದು ಒಂದು ಸ್ವಲ್ಪ ವಿಡಿಯೋ ತೆಗಿ ಅಂತ, ಅವನು ಇಡೀ ದೇವಸ್ಥಾನನೇ ತೆಗೆದ್ಬಿಟ್ಟಿದ್ದಾನೆ. ಸೊ ಮೇಲೆ ಕೆಳಗಡೆ ಎಲ್ಲ ಆಟ ಆಡ್ಕೊಂಡು ಹೋಗಿ ಸ್ಟೆಪ್ಸು, ಆಮೇಲೆ ಎಲ್ಲ ಕಡೆ ಆ ಕೆರೆನೂ ಇವಾಗ ತೋರಿಸ್ತಾನೆ ನೋಡಿ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬರುತ್ತೆ. ಕೆರೆನೂ ಕೂಡ ನೀಟಾಗಿ ಬ್ಯೂಟಿಫುಲ್ ಆಗಿ ಕ್ಯಾಪ್ಚರ್ ಮಾಡಿದ್ದಾನೆ ಪಾಪ. ಸೊ ನನಗೆ ಇನ್ಮೇಲಿಂದ ವರಿ ಇಲ್ಲ, ಅವ್ನು ಬೆಳೀತಾ ನನಗೊಂದು ಖುಷಿ ಆಗೋದು ಏನು ಅಂದರೆ, ನನ್ನ ವ್ಲಾಗ್ಸ್ ಮಾಡೋದಕ್ಕೆ ನನಗೆ ತುಂಬಾ ಸುಲಭ ಆಗುತ್ತೆ. ನಾನು ಯಾರನ್ನೂ ಕಾಯಬೇಕಾಗಿಲ್ಲ, ನಾನು ಯಾರನ್ನೂ ರಿಕ್ವೆಸ್ಟ್ ಮಾಡಬೇಕಾಗಿಲ್ಲ. ಆ್ಯಂಡ್ ಅವನಿಗೂ ನನ್ನ ಜೊತೆ ಕ್ಯಾಮ್ರಾದಲ್ಲಿ ಮಾತಾಡುವಂಥ ಹ್ಯಾಬಿಟ್ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ನನ್ನ ಜೊತೆ ಈ ಥರ ಅಮ್ಮ ಮತ್ತು ಮಗ ಯಾರು ವ್ಲಾಗ್ಸ್ ಮಾಡ್ತಿರೋರು ಇಲ್ಲ ಅಂತ ಅನ್ಸುತ್ತೆ. ಮೇ ಬಿ ನಾವೇ ಫಸ್ಟ್ ಆಗ್ಬೋದು. ಸೊ ಬೇಗ ಬೆಳೀಲಿ, ನನ್ನ ವ್ಲಾಗ್ಸ್ಗೆ ಅವನು ಕೂಡ ಜಾಯ್ನ್ ಆಗಲಿ. ಅಲ್ಲ, ಅವನು ಇದಕ್ಕೆ ಬರಲಿ, ಫುಲ್ ಇಂಪಾರ್ಟೆನ್ಸ್ ಇದಕ್ಕೆ ಕೊಡ್ತೀನಿ ಅಂತಲ್ಲ, ಬಟ್ ಸ್ಟಿಲ್ ನನಗೆ ಕಂಪನಿನೇ ಇಲ್ಲ.
ನನ್ನ ವಿಡಿಯೋ ಮಾಡೋದಕ್ಕೆ ಅಥವಾ ಎಲ್ಲಾದರೂ ಹೊಸ ಜಾಗಕ್ಕೆ ಹೋದಾಗ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ ಅಂದರೆ ನನಗೆ ಯಾರಾದರೂ ವಿಡಿಯೋಗ್ರಾಫರ್ ಬೇಕು, ಆ ಥರದವ್ರು ಯಾರೂ ಇಲ್ಲ ನನ್ನ ಜೊತೆ. ಸೊ ಹಾಗಾಗಿ ತನಿಷ್ಗೆ ಈ ಹ್ಯಾಬಿಟ್ ಡೆವಲಪ್ ಆಗ್ತಾ ಇದೆ ಅಂತ ನನಗೆ ಒಂದು ಸ್ವಲ್ಪ ತುಂಬ ಖುಷಿ ಆಗ್ತಿದೆ. ಅವ್ನಿಗೆ ಅಟ್ಲೀಸ್ಟ್ ಬೈದ್ಬಿಟ್ಟು ಆದರೂ ವಿಡಿಯೋ ತೆಗಿ ಸರಿಯಾಗಿ ಅಂತ ಡಿಲೀಟ್ ಮಾಡಿ ಬೇಕಾದ್ರೆ ಇನ್ನೊಂದು 2 ಸಲ ಬೇಕಾದ್ರೂ ತೆಗಿಸ್ಬೋದು. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಸೊ ಹೇಗೆ ತೆಗೆದಿದ್ದಾನೆ ವಿಡಿಯೋ, ಚೆನ್ನಾಗಿ ತೆಗೆದಿದ್ದಾನಲ್ವಾ. ಆ್ಯಕ್ಚುಲಿ ನನ್ನ ಕ್ಯಾಮ್ರಾದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಏನೋ ಕ್ಲಾರಿಟಿ ಇಲ್ಲ, ಬಟ್ ಆದ್ರೂ ಬ್ಯೂಟಿಫುಲಿ ಕ್ಯಾಪ್ಚರ್ ಮಾಡಿದ್ದಾನೆ ನನ್ನ ಮಗ. ವಿಡಿಯೋ ನೀರು ವಿಡಿಯೋಗ್ರಾಫರ್ ಆ ಥರ ಎಂಕರಾಜೆ ಓದು ದಾರದೇ ಇದರ ವಿಡಿಯೋ ಅಂತ ಗೊತ್ತಾಗ್ಬಿಟ್ಟು ಬಾಬುಗೂ ಪೋಯ್ನ ಮತ್ತೆ ರಿಕ್ಷಾ ಪೋಯ್ go dear enough ಅಮ್ಮ Mama, come on. Blah. దేవస్థానకు పోదు బత్ దాండు దాదాపు ఎక్కడ పోన కొంచెం హెయిర్ స్టైల్ ఇస్తే అండ్ ఇత్తే బేతే కొంచెం హెయిర్ స్టైల్ ఉల్లేదా పడ్డ ఓ వై ఐ ఆమ్ టాకింగ్ ఇన్ ತುಳು ಐ ಆಮ್ ಸೊ ಸಾರಿ. ಫೈನಲಿ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬಂದಿದ್ದಾಯ್ತು. ತನೇಶ್ ನೋಡಿ ಆಲ್ರೆಡಿ ಐಸ್ ಕ್ರೀಮ್ ತಿಂತಾ ಇದ್ದಾನೆ. ಆ್ಯಂಡ್ ದೇವಸ್ಥಾನದಲ್ಲಿ ಏನೇ ವಿಡಿಯೋ ತೆಗೆದಿದ್ರು ಆಲ್ ದ ಕ್ರೆಡಿಟ್ ಗೋಸ್ ಟು ಮೈ ಸನ್. ಎಲ್ಲ ವಿಡಿಯೋ ಅವನೇ ತೆಗೆದಿದ್ದು. ಅದು ಶೇಕ್ ಆಗಿದೆಯೋ ಅಥವಾ ಏನು ಬರೀ ಕಾಲೇ ಕಾಣಿಸ್ತಿದೆಯೋ ಅಥವಾ ಬರೀ ತಲೆನೇ ಇಲ್ಲದೆ ಬಾಡಿ ಕಾಣಿಸ್ತಿದೆಯೋ ಏನಾದರೂ ಪರವಾಗಿಲ್ಲ, ಏನೋ ಒಂದು ವಿಡಿಯೋ ತೆಗೆದಿದ್ದಾನೆ. ಇವಾಗ ಕುತ್ಕೊಂಡು ಎಲ್ಲ ನೋಡ್ತೀನಿ ಹೇಗೆ ತೆಗೆದಿದ್ದಾನೆ ಅಂತ. ಆಮೇಲೆ ನೆಕ್ಸ್ಟ್ ಈಗ ಆರ್ಡರ್ ಮಾಡಬೇಕು ಕೆಲವೊಂದು. ಖುಷಿ ಪೋಕ್ರಿ 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 ಮ್ಯಾಟ್ ನೋಡಿದ್ರೆ ಏನಾಗುತ್ತಪ್ಪ ಇದಕ್ಕೆ. ಏ ಅಣ್ಣ ಖುಷಿ ಇದ್ರೇಗೆ ಅಣ್ಣ ಅಲ್ಲ ಅದು ಅಕ್ಕ. ಓಕೆ ಇವಾಗೆಲ್ಲ ಸ್ವಲ್ಪ ಆರ್ಡರ್ ಮಾಡಬೇಕು. ಕುತ್ಕೊಂಡು ಆರ್ಡರ್ ಮಾಡ್ತೀನಿ. ಮೋಮೋಸ್ ಅದೇನು ಇಷ್ಟನೋ ದಿನಾ ಮೋಮೋಸ್ ತಿಂತ ಅನ್ಬೇಕಂದ್ರೆ ಚೈನೀಸ್ ಭಾಷೆ ಕಲ್ತಿದ್ದೆ ಬಾಲೆ ಪಾಲತಿಕ ಚೈನೀಸ್ ಇಕಲಿಕೈ ಚಮಾ ಚಪು ಚೈಕಲಿಕೈ ಚ ಸ್ಯಾಲಂ. ನನಗೆ ಒಂದು ಚೈನೀಸ್ ಹಾಡು ಗೊತ್ತು, ಸ್ಕೂಲಲ್ಲಿ ನಮ್ಮ ಟೀಚರ್ ಹೇಳ್ಕೊಟ್ಟಿದ್ರು ಹೈಸ್ಕೂಲ್ನಲ್ಲಿ. ಅದೊಂದು ಹಾಡು ಗೊತ್ತು, ಒಂದು 4 ಲೈನ್. ಅದ್ರ ಮೀನಿಂಗ್ ಗೊತ್ತಿಲ್ಲ, ಬಟ್ ಐ ನೋ ದ ಸಾಂಗ್, ಚೈನೀಸ್ ಸಾಂಗ್. ಐ ನೋ ಇಟ್ ವೆರಿ ವೆಲ್, ಓನ್ಲಿ 4 lines. ಡು ಯು ನೋ ಚೈನೀಸ್? It's your birthday, happy birthday. ಬರ್ಡೇ ಸೆಲೆಬ್ರೇಷನ್ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಶುರು ಆಗ್ಬಿಡುತ್ತೆ. ಗ್ರ್ಯಾಂಡ್ ಆದಂಥ ಸೆಲೆಬ್ರೇಷನ್ ಏನಲ್ಲ, ವೆರಿ ವೆರಿ ಸಿಂಪಲ್ ಆಗಿರೋ ಸೆಲೆಬ್ರೇಷನ್. ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಜಸ್ಟ್ 1 ಕೇಕ್ ಇದೆ ಅಷ್ಟೇ ಟೇಬಲ್ ಮೇಲೆ. ನಾವು ಮನೇಲಿ ಎಷ್ಟು ಜನ ಇದೀವೋ ಅಷ್ಟೇ ಜನ ಸೇರ್ಕೊಂಡು. ಆ್ಯಂಡ್ ಇನ್ನಿಬ್ರು ಮಾತ್ರ ಎಕ್ಸ್ಟ್ರಾ ಇದ್ದಾರೆ. ಯಾಕೆ ಅವರಿಬ್ರು ಎಕ್ಸ್ಟ್ರಾ ಅಂದರೆ ಆಂಟಿ ಮತ್ತು ಇನ್ನೊಬ್ರು, ಅವ್ರಿಗೆ ತನಿಷ್ ಅಂದರೆ ತುಂಬ ಫೇವ್ರೇಟ್. ಅವ್ನು ಎಷ್ಟೇ ಪೋಕ್ರಿ ಮಾಡಿದ್ರು ಕಂಟ್ರೋಲ್ ಮಾಡ್ಕೋತಾರೆ. ಏನೇ ಕೇಳಿದ್ರು, ಹುಳಿ ಹಾಲು ಕೇಳಿದ್ರು ತಂದು ಕೊಟ್ಬಿಡ್ತಾರೆ. ಸೊ ಹಾಗಾಗಿ ಅವರಿಬ್ರನ್ನ ಕರೆದಿದ್ದೀವಿ. Yes. Happy birthday to you. Happy birthday to you. Happy birthday to dear Janish. Happy birthday to you. पूरा दिन पहले कर लेती है।
ಒಂಚೂರು ತಾಗಾರ ಕೇಕ್ ಚೂರು ಆತ ಚಿಮ್ಮಿ ಎಷ್ಟು ವರ್ಷದಾಗ್ಯಾರಲ್ಲ ಇವಾಗ నేను ఫోటో తెప్పి వచ్చిన ದಿಷ್ಟಿ ಮುದ್ದು ಕಂದಾವು ಎಲ್ಲ ಯಾ ಬಾಲೆ ಕ್ರೀಮ್ ಪೂರ ಹಾಳೆ It's your birthday. Happy birthday. It's your birthday. Happy birthday. It's a great day. That's all we say. Happy birthday to you. ಅಂಡ್ ಹಾಗೋಯ್ತು ಬರ್ಡೇ ಸೆಲೆಬ್ರೇಷನ್. ಬ್ಯೂಟಿಫುಲ್ ಆದಂತಹ ಬರ್ಡೇ ಸೆಲೆಬ್ರೇಷನ್, ಗ್ರ್ಯಾಂಡ್ ಸೆಲೆಬ್ರೇಷನ್ ಅಲ್ಲ, ಸಿಂಪಲ್ ಆಗಿ ಈ ವರ್ಷದ ಪ್ಲಾನೇ ಹಂಗಿದ್ದಿತ್ತು, ಸಿಂಪಲ್ ಆಗಿ ಮಾಡಬೇಕು ಅಂತ. ಕೇಕ್ ಕಟಿಂಗ್ ಪ್ಲಾನ್ಸ್ ಇರ್ಲಿಲ್ಲ, ಬಟ್ ಯಾಕೋ ತನಿಷ್ ಮುಖ ನೋಡಿ ಒಂದ್ ಸ್ವಲ್ಪ ಬೇಜಾರಾಯ್ತು, ಹಾಗಾಗಿ ಕೇಕ್ನ ತರ್ಸಿದ್ವಿ. ಕೇಕ್ ಚೆನ್ನಾಗಿತ್ತಾ? ಅಟ್ಲೀಸ್ಟ್ ಅದನ್ನಾದ್ರೂ ಹೇಳು, ಕೇಕ್ ಚೆನ್ನಾಗಿತ್ತಾ? ಶೋಕಿತ್ತನೆ ಬಾಲೆ ಕೇಕ್ ಇಜ್ಜ? ಏನಿಲ್ಲ, ಒಂದ್ ಚಿಕ್ಕ ವಿಷಯ ಆಗಿದೆ, ಅದಕ್ಕೆ ಒಂದ್ ಸ್ವಲ್ಪ ಸ್ಯಾಡ್ ಆಗಿದ್ದಾನೆ ಅವನು. ಅಂತೂ ತನೇಶ್ ಬರ್ಡೇ ಖುಷಿಯಿಂದ ದಿನ ಸ್ಟಾರ್ಟ್ ಆಯ್ತು. ಇವಾಗ ಮಾತ್ರ ಬರ್ಡೇ ಮುಗಿಬೇಕಾದ್ರೆ ಒಂದ್ ಸ್ವಲ್ಪ ಇದೆ, ಒಂದ್ ಸ್ವಲ್ಪ ಕಣ್ಣಲ್ಲಿ ಒಂದ್ ಸ್ವಲ್ಪ ನೀರಿದೆ, ಏನು ಮಾಡಕ್ ಆಗಲ್ಲ, ಅದು ಹಂಗೆ ಮಕ್ಳ ಕತೆ. ಸೊ ಫೈನಲಿ ತನಿಷ್ಗೆ ಫೈನಲಿ ಅಂತೆ 9 years ಆಯ್ತು, 9 ವರ್ಷದ ಹುಡುಗ ಆಗ್ಬಿಟ್ಟಿದ್ದಾನೆ ಅವನು. ಇನ್ ನೆಕ್ಸ್ಟ್ ಇಯರ್ 10. ಸೊ 10 ನೋಡೋಣ, ಆದ್ರೆ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋ ಪ್ಲಾನ್. ಸೊ ಅಷ್ಟೇ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆದಷ್ಟು ಬೇಗ ನಿಮ್ಗೆ ಸಿಗ್ತೀನಿ ಮತ್ತೆ ಒಂದು ಬ್ಯೂಟಿಫುಲ್ ಆದಂತ ವ್ಲಾಗ್ ಜೊತೆಗೆ. ನನಗೋಸ್ಕರ ಕಾಯ್ತಾ ಇರಿ ಪ್ರೀತಿಯಿಂದ. ಲಾಟ್ಸ್ ಆಫ್ ಲವ್.